ನರಿಕೊಂಬು ಗ್ರಾಮದ ನೆಹರು ನಗರ ಬಳಿ ಕಸದ ರಾಶಿಯೊಂದು ವ್ಯಾಪಿಸಿಕೊಂಡು ಸಂಪರ್ಕ ರಸ್ತೆಯನ್ನೇ ಆಪೋಷಣಗೈಯುತ್ತಿದೆ. ನೆಹರು ನಗರ ಕಿರಿಯ ಪ್ರಾಥಮಿಕ ಶಾಲೆಯ ಹಿಂಭಾಗ ಪಾಣೆಮಂಗಳೂರು ಡಂಪಿಂಗ್ ಯಾರ್ಡ್ ಆಗಿ ಬದಲಾಗುತ್ತಿದೆ. ನೂತನವಾಗಿ ನಿರ್ಮಾಣಗೊಂಡಿರುವ ಚತುಷ್ಪಥ ಹೆದ್ದಾರಿಯಿಂದ ನರಿಕೊಂಬು, ಶಂಭೂರು, ಜೈನರಪೇಟೆ, ಮಾರುತಿನಗರ ಮತ್ತಿತರ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಈ ಅನಧಿಕೃತ ಕಸದ ರಾಶಿ ಸಾರ್ವಜನಿಕರಿಗೆ ಅಸಹ್ಯ ಹುಟ್ಟಿಸುತ್ತಿದೆ. ಈ ರಸ್ತೆ ಸ್ಥಳೀಯ ಕೆಲವು ಮನೆಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ರಸ್ತೆ ಮೂಲಕ ನಿತ್ಯ ಅನೇಕ ಮಂದಿ ನಡೆದುಕೊಂಡು ಹೋಗುತ್ತಾರೆ. ಆದರೆ ಇತ್ತೀಚಿನ ಕೆಲ ದಿನಗಳಿಂದ ಇಲ್ಲಿ ಕಸದ ರಾಶಿ ತುಂಬಿಕೊಂಡು ಪರಿಸರವಿಡೀ ವಾಸನೆ ಬೀರಿ ಜನರು ನಡೆಯಲಾಗದ ಸ್ಥಿತಿ ನಿರ್ಮಾಣಗೊಂಡಿದೆ. ಸ್ಥಳೀಯರು ಹಲವು ಬಾರಿ ಈ ಬಗ್ಗೆ ನರಿಕೊಂಬು ಪಂಚಾಯಿತಿಗೆ ದೂರು ಸಲ್ಲಿಸಿದ್ದಾರೆ. ಪಂಚಾಯಿತಿ ಕೂಡ ಆಗಾಗ ಕಸ ತೆಗೆಯುವ ಕಾರ್ಯ ಮಾಡಿದೆ. ಆದರೆ ಮತ್ತೆ ಮತ್ತೆ ಕಸ ಬೀಳುತ್ತಲೇ ಇದೆ. ಜನವಸತಿ ಪ್ರದೇಶಕ್ಕೆ ಸಂಪರ್ಕಿಸುವ ರಸ್ತೆ ಬದಿ ಈ ರೀತಿ ಕಸರಾಶಿ ಬಿದ್ದು ವಾಸನೆ ಬೀರುತ್ತಿದ್ದರೆ ರೋಗ ರುಜಿನಗಳು ಸುಲಭವಾಗಿ ಹರಡುತ್ತವೆ. ಈ ದುರ್ವಾಸನೆಯನ್ನು ಸಹಿಸಿಕೊಂಡು ಸಂಚರಿಸಬೇಕಾದ ಅನಿವಾರ್ಯತೆ ಬಂದೊದಗಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ನೆಹರು ನಗರ, ನರಿಕೊಂಬು, ಶಂಭೂರು ಭಾಗಗಳಿಗೆ ಪರ್ಯಾಯ ಸಂಪರ್ಕ ರಸ್ತೆ ವ್ಯವಸ್ಥೆ ಇದ್ದರೂ ಕಸ ಎಸೆಯಲೆಂದೇ ಆ ಭಾಗದ ಕೆಲವರು ವಾಹನಗಳಲ್ಲಿ ಬಂದು ಎಸೆದು ಹೋಗುತ್ತಾರೆ. ಈ ಬಗ್ಗೆ ಪಂಚಾಯಿತಿ ಯಾವುದೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿರುವುದು ಸಾಮಾಜಿಕ ಸ್ಥಳದಲ್ಲಿ ಕಸ ಎಸೆಯಲು ಅವಕಾಶ ಮಾಡಿಕೊಟ್ಟಂತಾಗಿದೆ ಎನ್ನುವುದು ಸ್ಥಳೀಯರ ದೂರು. ಕಸದ ರಾಶಿ ತುಂಬಿರುವ ಜಾಗದಲ್ಲಿ ನೆಹರು ನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಶಾಲೆಯ ಹಿಂಭಾಗದಲ್ಲಿರುವ ತ್ಯಾಜ್ಯದ ದುರ್ವಾಸನೆ ಶಾಲೆಯವರೆಗೂ ವ್ಯಾಪಿಸುತ್ತದೆ. ಶಾಲೆ ಬಳಿಯಲ್ಲಿ ಇಂತಹ ಕೊಚ್ಚೆ ತುಂಬಿಕೊಂಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಶಾಲೆಗೆ ರಜೆ ಇದೆ. ಕೆಲವೇ ದಿನಗಳಲ್ಲಿ ಶಾಲೆ ಪುನರಾರಂಭಗೊಳ್ಳುವಾಗ ದುರ್ವಾಸನೆ ಬೀರುವ ತ್ಯಾಜ್ಯದ ರಾಶಿ ವಿದ್ಯಾರ್ಥಿಗಳನ್ನು ಎದುರುಗೊಳ್ಳಲಿದೆ. ಆದ್ದರಿಂದ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಪರಿಸರವನ್ನು ಸ್ವಚ್ಛಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಂದೀಪ್, ವಿ4 ನ್ಯೂಸ್, ಬಂಟ್ವಾಳ. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು, ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ? ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness.